ಭಾರತೀಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಮಿತಿಯ ವತಿಯಿಂದ ಆಡುವಳ್ಳಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಿರ್ಮಿತ ಕೇಂದ್ರದ ಮೂಡಲಗಿರಿಯಪ್ಪ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಮಸ್ಕಲ್ ಹನುಮಂತರಾಯಪ್ಪ, ಬಿಡಿಎಸ್ಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ತಿಮ್ಮರಾಜು ಕೆ, ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಪ್ಪ ಘಾಟ್, ರಾಜ್ಯ ನಿರ್ದೇಶಕರಾದ ವೆಂಕಟೇಶ್, ರಾಜ್ಯ ಮುಖಂಡರಾದ ರಾಜಣ್ಣ ಕೆಎಂ ಕೊಟ್ಟಿಗೆ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಮಹಂತೇಶ್, ಗಾಂಧಿನಗರ ತಾಲೂಕು ಅಧ್ಯಕ್ಷರಾದ ರಮೇಶ್ ಸೋರಗೊಂಡನಹಳ್ಳಿ ಹಾಗೂ ಗುತ್ತಿಗೆದಾರರಾದ ಬಾಲರಾಜು ಚಳಮಡು, ಪರಶುರಾಮ್, ಬಿಡಿಎಸ್ಎಸ್ ಜಿಲ್ಲಾ ಕಾರ್ಯದರ್ಶಿ ಉಮೇಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ರಂಗಸ್ವಾಮಿ, ಹುಲುಗಳಗುಂಟೆ ಗ್ರಾಮ ಸದಸ್ಯರು ಲಿಂಗರಾಜು, ಗೂಡ್ಸ್ ಆಟೋ ತಾಲೂಕು ಅಧ್ಯಕ್ಷರು ವೆಲನ್ನ, ತಾಲೂಕು ಉಪಾಧ್ಯಕ್ಷರಾದ ಚಿದಾನಂದ, ಉಡುವಳ್ಳಿ ಗ್ರಾಮ ಘಟಕದ ಅಧ್ಯಕ್ಷರಾದ ಸುನಿಲ್ ಕುಮಾರ್, ಜನರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ರಘು, ಭ್ರಷ್ಟರ ಬೇಟೆ ಪತ್ರಿಕೆ ಸಂಪಾದಕರಾದ ನಂದಕುಮಾರ್, ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಖೆಯನ್ನು ಉದ್ಘಾಟನೆ ಮಾಡೋದು ತುಂಬ ಸಂತೋಷದ ವಿಚಾರ. ಇದು ಎಲ್ಲ ಕಡೆನೂ ಇದು ಆಗಬೇಕಿದೆ. ಒಂದು ಅವೇರ್ನೆಸ್ ಅಂದರೆ ಇದೊಂದು ಮಕ್ಕಳಿಗೆ ಮತ್ತು ಮುಂದೆ ಬರೋವಂಥ ಯೂತ್ಸ್ಗೆ ಎಲ್ಲರಿಗೂ ಈ ಒಂದು ಏನು ಇದು ಶಾಖೆ ಅಂತಂದರೆ ಇದು ನಾವು ಯಾಕೆ ಮಾಡಿದ್ದೀವಿ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡು ಈ ಶಾಖೆನ ನೀವು ಒಂದು ಪ್ರಗತಿ ಅಂತ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿವರೆಗೂ ನಮ್ಮ ಇವರು ಅಧ್ಯಕ್ಷ ಹೇಳಿದಂತೆ ಅವರು ಭಾಳ ಚೆನ್ನಾಗಿ ಅಂಬೇಡ್ಕರ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮಗಿನ ಚೆನ್ನಾಗಿ ಅವರು ತಿಳ್ಕೊಂಡಿದ್ರೆ ಹೇಳ್ತಾರೆ. ಅವ್ರದ್ದು ಒಂದೇ ಉದ್ದೇಶ ಶಿಕ್ಷಣ, ಹೋರಾಟ, ಸಂಘಟನೆ, ಆ ಮೂರನ್ನು ಇಟ್ಕೊಂಡು ಅವರು ಈ ಒಂದು ಸಂವಿಧಾನನ ರಚನೆ ಮಾಡಿ ಶಿಕ್ಷಣ ಇದ್ದರೆ ಎಲ್ಲವೂ ಸಿಗುತ್ತೆ, ಎಲ್ಲವೂ ಭಾಗ್ಯ ಸಿಗುತ್ತೆ, ನಮಗೆ ಕೆಲಸನೂ ಸಿಗುತ್ತೆ, ನಮಗೆ ಬುದ್ಧಿವಂತರಾಗ್ತೀವಿ, ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಮೊಮ್ಮಕ್ಕಳು ಬುದ್ಧಿವಂತರಾಗ್ತಾರೆ. ಹಿಂದೆ ನಮ್ಮ ತಾತಗಳು ಭೂತಾತಗಳು ಯಾರೂ ಓದಿರಲಿಲ್ಲ. ಯಾರು ಓದಿದ್ರು ನಾವು ಕಾರಣ ಯಾರು ಓದಿಲ್ಲ. ಈಗ ಯಜಮಾನ್ ಓದಾರೆ, ಏನು ಓದಿದ್ರು? ಶಿಕ್ಷಣನೇ ಇಲ್ಲ ಅವಾಗೆಲ್ಲ. 1952, 53 ಇನ್ನು ಸ್ವತಂತ್ರ ಬರೋದಕ್ಕಿಂತ ಹಿಂದೆ ಶಿಕ್ಷಣ ಪದನೇ ಇಲ್ಲ. ಎಲ್ಲೋ 4-5 ಹೈಸ್ಕೂಲ್ ಇರೋ ವರ್ಷ ನಮ್ಮ ತಾಲೂಕಿನಾಗೆ ಒಂದೇ ಎರಡ ಕಾಲೇಜ್ ಇರ್ತಿದ್ವು, ಎರಡೇ. ಇವಾಗೆಲ್ಲ ಪ್ರತಿ ಮೂರು ಸೇರಿ ಒಂದು ಪಂಚಾಯತಿಗೆ ಒಂದೊಂದು ಪ್ರೌಢಶಾಲೆ ಕೊಟ್ಟಿದ್ದಾರೆ. ಹಾಸ್ಟೆಲ್ ಫೆಸಿಲಿಟಿ ಇದ್ದಾವೆ. ಸರ್ಕಾರದಲ್ಲಿ ಏನೇನು ಸವಲತ್ತುಗಳು ಕೊಡಬೇಕು ಶಿಕ್ಷಣಕ್ಕೆ ಎಲ್ಲವನ್ನು ಆದ್ಯತೆ ಕೊಟ್ಟು ಇವತ್ತು ನಡೆಸ್ಕೊಂಡು ಹೋಗ್ತಾರೆ. ಇದು ಶಿಕ್ಷಣ ಅಂತ ಹೇಳಿದ್ದು. ಅದರಿಂದ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳ್ಬಿಟ್ಟೇ ಬಾಬಾ ಸಾಹೇಬ್ರವರು ಅವತ್ತೇ ಅವರು ಗ್ರಂಥ ಬರೆದಿಟ್ಟು ಹೋಗ್ಬಿಟ್ಟಿದ್ರು. ಇಂಥದ್ರಲ್ಲಿ ಹಿಂಗೆ ಇರಬೇಕು, ಮುಂದೆ ಇಂಥವೆಲ್ಲ ಬರ್ತವೆ ಅಂತಂದು. ಸೊ ಹಾಗಾಗಿ ಅವ್ರನ್ನ ಒಂದು ಈ ಅಂಬೇಡ್ಕರ್ ಜಯಂತಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸುಮಾರು ನಾವೆಲ್ಲ ಓದ್ಬೇಕಾದಾಗ ಯಾರು ಜಾಸ್ತಿ ಮಾಡ್ತಿರ್ಲಿಲ್ಲ. ಈಗ ಇದನ್ನೊಂದು ದೊಡ್ಡ ಹಬ್ಬ ಆಗಿ ಮಾಡ್ತಾ ಇದ್ದಾರೆ ಇದೀಗ. ಅದೇ ರೀತಿ ಎಲ್ಲ ಅಂದರೆ ಸಕ್ರಿಯ ಸಾಮಾಜಿಕವಾಗಿ ನಿಮ್ದು ಒಂದೇ ಅಂತಲ್ಲ, ಎಲ್ಲ ಸಮಾಜದ ವರ್ಗದವರೆಗೂ ಅಂಬೇಡ್ಕರ್ ಬೇಕು.